ಉಳ್ಳಾಲ ತಾಲೂಕು ಸಮಿತಿದ ವಿಶ್ವ ಜಾಂಬೂರಿ ಸಮಾಲೋಚನಾ ಸಭೆ ಅಧ್ಯಕ್ಷರು ಶಾಸಕರು ಯುಟಿ ಖಾದರ್ನ ಮುತಾಲಿಕೆಡ್ ಅಂಬಿಕಾರೋಡ್ ಗಟ್ಟಿ ಸಮಾಜ ಭವನಡು ಸೋಮವಾರ ಬಯರ್ ನಡೆದನು. ಉಳ್ಳಾಲ ತಾಲೂಕು ವ್ಯಾಪ್ತಿದ ಉಳ್ಳಾಲ ನಗರಸಭೆ, ಕೋಟೆಕಾರ್ ಪಟ್ಟಣ ಪಂಚಾಯತ್, ಸೋಮೇಶ್ವರ ಪುರಸಭೆ ಪಂಚಾಯತ್ ಅಧಿಕಾರಿಗಳು, ಅಧ್ಯಕ್ಷರು, ಪ್ರಮುಖರು ಸಭೆಟು ಪಾಲ್ಪಡೆದು ತಂಕ್ಲನ ವ್ಯಾಪ್ತಿಡ್ ತಯಾರಿ ಸಂಗ್ರಹದ ಹೊರೆ ಕಾಣಿಕೆದ ಬಗೆಟ್ ಮಾಹಿತಿ ಕೊರಿಯರು. ಈಗಾಗಲೇ 2 ಸಭೆಗಳನ್ನು ಮಾಡಿದ್ದೇವೆ. ಒಂದು ಸದಸ್ಯರು ಹಾಗೆ ಮತ್ತೆ ಇನ್ನೆಲ್ಲ ಇದರಲ್ಲಿ ಎಲ್ಲ ಟೋಕನ್ಗಳನ್ನು ಸದಸ್ಯರಿಗೆ ಹಾಗೂ ನಮ್ಮ ಪಂಚಾಯತ್ನ ಕಾಂಟ್ರಾಕ್ಟರ್ಗಳಿಗೆಲ್ಲ ಕೊಟ್ಟು ಕಲೆಕ್ಷನ್ ಸ್ಟಾರ್ಟ್ ಆಗಿದೆ. ಮತ್ತು ಕೆಲವರು 1 ಕ್ವಿಂಟಲ್ ಅಕ್ಕಿ ಹಾಗೆ ಇದೆಲ್ಲ ಕೊಟ್ಟಿದ್ದಾರೆ. ಅವರ ಹೆಸರುಗಳೆಲ್ಲ ಬರ್ಕೊಂಡಿದ್ದಾರೆ. ಎಲ್ಲರೂ 18 ತಾರೀಕಿಗೆ ತಂದು ಒಪ್ಪಿಸ್ತೇವೆ ಹೇಳಿದ್ದಾರೆ ಸರ್. ಪಟ್ಟಿಯನ್ನು ಹೊರೆ ಕಾಣಿಕೆ ಕೊಡುವಂಥವರ ಪಟ್ಟಿಯನ್ನು ಮಾಡಿದ್ದಾರೆ ಸರ್. 14ನೇ ತಾರೀಕಿಗೆ ಈ ಬಗ್ಗೆ ಎಲ್ಲರನ್ನೂ ಕೂಡ ಕರೆದು ಮತ್ತೆ ಸಭೆ ಮಾಡ್ತಾ ಇದ್ದೇವೆ. ಹೊರೆ ಕಾಣಿಕೆಗೆ ನಾವು ಹಾಕಿದ್ದೇವೆ ಸರ್, ಲಿಸ್ಟ್ ಮಾಡಿದ್ದೇವೆ, ಬರಬೇಕಷ್ಟೇ ಕಲೆಕ್ಟ್ ಮಾಡಿ. ಅಧಿಕಾರಿಗಳು ಸ್ವತಃ ತಂಕ್ಲೆ ದುಂಬುಂತುದು ಆವಡಾಯಿನ ಸಂಗ್ರಹದ ಗುರಿ ಮುಟ್ಟುಲಕ ತೂವಡು. ಇಂದು ಸ್ಕೌಟ್ ಗೈಡೆಡ್ ಉಪ್ಪುನ ನಮ್ಮ ಜೋಕ್ಲಿನ ಕಾರ್ಯಕ್ರಮ ಒಂಜಿ ದಿನಕ್ಕೆ ಅಜ್ಪಸಾರ ಜೋಕ್ಲಿನ ಮೂಜಿಪುರ್ತದ ವ್ಯವಸ್ಥೆನು 1 ವಾರದ ಕಾಲ ತೂವಡಾತನು. ಯೋಗ ಮ್ಯಾರಥಾನ್ದ ಗಿನ್ನಿಸ್ ದಾಖಲೆ ವಿಶ್ವ ದಾಖಲೆದ ಕಾರ್ಯಕ್ರಮ ನಡಪೆರೆಯುತ್ತದೆ. ಇಂದಕ್ಕೆ ನಮ್ಮ ಮಾತಿರ್ನಲ್ಲ ಸಹಕಾರ ಬೋರ್ಡ್ ಪಣದ ಶಾಸಕರು, ಉಳ್ಳಾಲ ತಾಲೂಕು ಸಮಿತಿ ಅಧ್ಯಕ್ಷರು ಯುಟಿ ಖಾದರ್ ಮಾರ್ಗದರ್ಶನದ ಪಾತ್ರ ಪಂಡರು. ಜವಾಬ್ದಾರರು ಅಧಿಕಾರಿಗಳಿಗೆ ಅದರ ವಿಶೇಷವಾದ ಜವಾಬ್ದಾರಿ ಒಂದು ಅವಕಾಶ ಆಗ್ತದೆ. ಬೇರೆಲ್ಲದಕ್ಕೆ ಸಹಕಾರ ಕೊಡೋ ವಿಚಾರ ಆಗಬೇಕು. ಮತ್ತು ಅದರ ಜೊತೆಯಲ್ಲಿ ನಮ್ಮ ಏನೆಲ್ಲ ಹೊರೆ ಕಾಣಿಕೆ ಸಂಬಂಧಪಟ್ಟ ವಸ್ತುಗಳಿದೆ ಅದನ್ನು ಕೂಡ ಸಂಗ್ರಹಿಸಿದ ಕೆಲಸ ಮಾಡಿ. ಆದ ಕಾರಣ ಇವತ್ತು ಬೇರೆ ಬೇರೆ ಪೀಠ ನಿಮ್ಮ ಅಭಿಪ್ರಾಯ ಹೇಳ್ಕೊಂಡು ಬಹುಶಃ ಇದಕ್ಕೆ ಭಾಳ ಕ್ಲಿಯರ್ ಕಟ್ಟಾಗಿ ಸಂಬಂಧಪಟ್ಟಾಗೆ, ಯಾಕಂದರೆ ನೀವೆಲ್ಲ ಕಾರ್ಯಕ್ರಮ ಭಾಗವಹಿಸಬೇಕು ನಮ್ಮಲ್ಲಿ ಇಚ್ಛೆ. ನೀವೆಲ್ಲ ಕೂಪನ್ ಕಲೆಕ್ಟ್ ಮಾಡಿ ದುಡ್ಡು ಕೊಟ್ಟರೆ ಹೊರಗೆ ತಂದೆ ಮತ್ತು ಖುಷಿಯಿಂದ ಭಾಗವಹಿಸ್ತೀರಿ. ಇಲ್ಲದೆ ನಮ್ಮ ನೋಡುವಾಗ ಮೇಲೆ ಆ ಕಡೆಯಿಂದ ದೂರ ಹೋಗ್ತೀವಿ. ಸೊ ನಮ್ಮ ನೋಡುವಾಗ ದೂರ ಕಡೆ ಹೋಗುವಂಥ ವಿಚಾರ ಬೇಡ. ಎಲ್ಲರೂ ಕೂಡ ಸಂಪೂರ್ಣವಾಗಿ ಸಂಖ್ಯೆ ಭಾಗವಹಿಸುವಂಥ ವಾತಾವರಣದ ಈಗಿಂದಲೇ ಪ್ರಾರಂಭ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಇದನ್ನು ಭಾಳಷ್ಟು ನಮ್ಮ ಸ್ವಂತ ಒಂದು ಕೆಲಸ ಅಂತ ಹೇಳಿಕೊಂಡು ಇದರಲ್ಲಿ ಏನಿದೆ ಯಾರಿಗೆ ತಾವು ಸರ್ಕಾರಕ್ಕೆ ಮಾಡಿ ಕೊಡೋದಲ್ಲ. ಇದರಲ್ಲಿ ಯಾವ ಅಂಗಡಿಯವರಿರಲಿ, ಯಾರೊಬ್ಬ ದಾನಿಗಳಿರಲಿ, ಇನ್ನೊಬ್ಬ ಕೇಳಲಿಕ್ಕೆ ಇದಕ್ಕೆ ಏನು ಮುಚ್ಚುಮರೆ ಇಲ್ಲ. ಇದು ಧೈರ್ಯವಾಗಿ ಕೇಳಬೇಕು. ಇದಕ್ಕೆ ಯಾರಾಗಿದ್ದವನು ಸಹಾಯ ಮಾಡದಿದ್ದರೆ ಮತ್ತು ಅವನು ಯಾವುದಕ್ಕೂ ಕೂಡ ಸಹಾಯ ಮಾಡ್ದಲ್ಲ ಅನ್ನೋಂಥ ಲೆಕ್ಕ ಇದರಲ್ಲಿ. ಆದರೆ ಕೆಲಸ ಏನಿದೆ, ಇವತ್ತೆಲ್ಲರೂ ಕೂಡ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಲಿಕ್ಕೆ ತಯಾರಿದ್ದಾರೆ. ನಾವು ಅವರ ಹತ್ರ ಹೋಗೋದಿಲ್ಲ. ಆದರೆ ನಿಮ್ಮ ಸ್ವಪ್ರತಿಷ್ಠೆ ಬಿಟ್ಟು, ನಿಮ್ಮ ವಿಚಾರ ಬಿಟ್ಟು ನೀವಿದು ಡೈರೆಕ್ಟ್ ಫೀಲ್ಡ್ಗೆ ಇಳಿಯದಿದ್ದರೆ ಇದು ಕೆಲಸ ಆಗೋದಿಲ್ಲ. ಅಧ್ಯಕ್ಷರು, ನೀವು ಸದಸ್ಯರು ಒಂದೊಂದು ವಾರ್ಡಿನಲ್ಲಿ ನೀವು ಫೀಲ್ಡ್ಗೆ ಇಳಿದು 4 ಅಂಗಡಿಗೆ ಹೋದರೆ ಏನು ಕೂಡ ನಿಮ್ಮ ಗೌರವ ಜಾಸ್ತಿ ಆಗ್ತದೆ. ಸರ್ಕಾರ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಒಂದು ವಿಶ್ವಾಸ ಅಗತ್ಯ ಬಂದರೆ ನಾವು ಬೇಕಾದ ಅಂಗಡಿಗೆ ನಾವು ಕೂಡ ಹೋಗ್ಲಿಕ್ಕೆ ನಮಗೇನು ಅದರಲ್ಲಿ ಇದ್ದರೆ, ಯಾಕಂದರೆ ಬೇರೆ ಯಾವುದನ್ನು ಹೋಗೋದೇ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಂಗಡಿ ನಾವೇನು ಅದರಲ್ಲಿಲ್ಲ. ಆದರೆ ಮಾಡಬೇಕು. ನಮ್ಮ ಸಮಿತ ಕಾರ್ಯಾಧ್ಯಕ್ಷರು ಪ್ರಸಾದ್ ರೈ ಕಲ್ಲಿಮಾರ್ ಪಾತೆರೊಂದು ವಿಶ್ವ ಜಾಂಬೂರಿಗೂ ಮಾತಾ ತಯಾರಿಲು ನಡತೊಂದುಂಡು. ಇದಕ್ಕೆ ಮಾತಾ ಸ್ವತಃ ತೂದೆ ತೆರೆಯೋಣಾತನು. 18 ತಾರೀಕಿಗೆ ಕಲ್ಲಾಪು ಯೂನಿಟಿ ಸಭಾಂಗಣದ ಒಟ್ಟಾರದ್ದು ಹೊರೆ ಕಾಣಿಕೆ ಸಮರ್ಪಣಾ ಮೆರವಣಿಗೆ ನಡಪೆರವುಂಡು. ಐತು ಲೈ ಮಾತಿರ್ಲ ತಂಕ್ಲೆನ ಸಂಗ್ರಹ ದೇಣಿಗೆ ಕುರಿತು ಸಹಕಾರಿ ಸಾವಡ ಪಂಡದ ತೆರಿಪಾಯರು. ಇದರಲ್ಲಿ ಸುಮಾರು 45,000 ಮಕ್ಕಳು, ಸ್ಕೌಟ್ ಅಂಡ್ ಗೈಡ್ಸ್ ನ ಮಕ್ಕಳು ಭಾಗವಹಿಸಲಿಕ್ಕಿದ್ದಾರೆ. ಅಂದರೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ನಮ್ಮ ದೇಶದ 30 ರಾಜ್ಯಗಳಿಂದ ಹಾಗೂ 10 ದೇಶಗಳಿಂದ ಇದಕ್ಕೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. 45,000 ವಿದ್ಯಾರ್ಥಿಗಳು. ಈ 45,000 ವಿದ್ಯಾರ್ಥಿಗಳಲ್ಲಿ 10,000 ಜನ ಅವರಿಗೆ ಟ್ರೈನಿಂಗ್ ಮಾಡಲಿಕ್ಕಿದ್ದಾರೆ. ಒಂದು 3,000 ಜನ ಇಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡೋರಿದ್ದಾರೆ. ಹಾಗೆ 60,000 ಮಂದಿ ಆಳ್ವಾಸ್ ಕ್ಯಾಂಪಸ್ನ ಒಳಗೆ ಯಾವಾಗಲೂ ಜಾಂಬೂರಿ ಆಗುವಂಥದ್ದು ಟೆಂಟ್ಗಳಲ್ಲಿ, ಡೇರೆಗಳಲ್ಲಿ ಆಗುವಂಥದ್ದು. ಈ ಸಲ ಅವರ ಹಾಸ್ಟೆಲ್ನ ಎಲ್ಲ ವಿದ್ಯಾರ್ಥಿಗಳಿಗೆ ರಜೆ ಕೊಟ್ಟು ಅವರನ್ನೆಲ್ಲ ಬಿಲ್ಡಿಂಗ್ಗಳಲ್ಲಿ ಉಳಿಯುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಒಂದು ಬ್ರಹ್ಮಕಲಶ ಆಗುವಾಗ, ಇಲ್ಲದ್ರೆ ದೊಡ್ಡ ಜಾತ್ರೆ ಆಗುವಾಗ ಅದು ಯಾವಾಗಲೂ 1 ದಿವಸ, 2 ದಿವಸ, 3 ದಿವಸ ಇರ್ತದೆ. ಆದರೂ ಅದು ಬರ್ತಾ ಹೋಗ್ತಾ ಇರ್ತಾರೆ. ಆದರೆ 60,000 ಮಂದಿಯನ್ನು ಒಂದೇ ಕಡೆ ಕೂತ್ಕೊಳ್ಳಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡೋದು ಬಹಳ ಕಷ್ಟ. ಅದು ಕೂಡ ಮಕ್ಕಳು. ಅದಲ್ಲದೆ ಈ 45,000 ಮಕ್ಕಳಿಗೂ ಕೂಡ ಒಬ್ಬ ವಿದ್ಯಾರ್ಥಿಗೆ 700 ರೂಪಾಯಿಗೆ ಒಂದು ಕಿಟ್ ಕೊಡ್ತಾರೆ. ಅಲ್ಲಿ 700 ರೂಪಾಯಿಗೆ ಒಂದು ಕಿಟ್. ಅದು 45,000 ರಿಜಿಸ್ಟ್ರೇಷನ್ ಆಲ್ರೆಡಿ ಆಗಿದೆ.
1 ತಿಂಗಳ ಮೊದಲೇ ರಿಜಿಸ್ಟ್ರೇಷನ್ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಇದಕ್ಕಿಂತ ಹೆಚ್ಚು ವ್ಯವಸ್ಥೆ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅದಲ್ಲದೆ ಪ್ರತಿನಿತ್ಯ ಒಂದು 60,000 ಮಂದಿ ನಮ್ಮ ಊರಿನ ವೀಕ್ಷಕರು ಬರ್ತಾರೆ. ಈ ಸಂಪೂರ್ಣ ಒಂದು ಇದರ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ಒಂದು 100 ಎಕರೆ ಜಾಗೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರ್ತದೆ. 12 ಎಕರೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ದೇಶ ವಿದೇಶಗಳಿಂದ ಈಗಾಗಲೇ ಅದನ್ನು ನಾವು ಹೇಳಿ ಪ್ರಯೋಜನ ಇಲ್ಲ, ಹೋಗಿ ನೋಡಬೇಕು. ನೋಡಿದರೆ ನಮ್ಮ ಕಣ್ಣು ಸಾಕಾಗ್ಲಿಕ್ಕಿಲ್ಲ, ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಒಂದು ಸಹಕರಿಸುವ ಪ್ರಶ್ನೆ, ನಮ್ಮೆಲ್ಲರ ಐಕ್ಯತೆಯ ಪ್ರಶ್ನೆ. ಆದ್ರಿಂದ ತಾವೆಲ್ಲ ಇಲ್ಲಿ ಬಂದು ಸೇರಿದಂಥವರು, ಇದರಲ್ಲಿ ಇನ್ನು ಹೆಚ್ಚು ದಿನ ಇಲ್ಲ, ನಮಗೆ 18ಕ್ಕೆ ನಾವು ಹೊರೆಕಾಣಿಕೆ ಹೊರಡಬೇಕಾಗ್ತದೆ. ಆದ್ರಿಂದ ದಯವಿಟ್ಟು ತಾವೆಲ್ಲ ಇಲ್ಲಿ ಸೇರಿದಂಥವರು ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರ ಕೊಡಬೇಕು, ಇದನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ತಾಲೂಕು ಜಾಂಬೂರಿಯ ಪರವಾಗಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತಾ, ಹೊರೆಕಾಣಿಕೆ ಸಮಿತಿ ಸಂಚಾಲಕರು ಸತೀಶ್ ಕುಂಪಲ, ಪ್ರಮುಖರು ಚಂದ್ರಹಾಸ್ ಅಡ್ಯಂತಾಯ, ಚಂದ್ರಹಾಸ್ ಶೆಟ್ಟಿ, ಭರತ್ರಾಜ್ ಶೆಟ್ಟಿ ಪಜೀರ್, ರವೀಂದ್ರ ರೈ ಕಲಿಮಾರ್, ಸುರೇಶ್ ಭಟ್ನಗರ, ತಾಲೂಕು ಮುಖ್ಯಾಧಿಕಾರಿ ರಾಜಣ್ಣ, ಉಳ್ಳಾಲ ನಗರಸಭಾ ಅಧ್ಯಕ್ಷರು ಚಿತ್ರಕಲಾ ಚಂದ್ರಕಾಂತ್, ಆಯುಕ್ತರು ವಿದ್ಯಾ ಕಾಳೆ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಾಲಿನಿ, ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತ್ತಾಡಿ, ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗಣೇಶ್ ನಾಯಕ್, ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬದ್ರುದ್ದೀನ್, ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜಾ ಪ್ರಮುಖರು ಸಭೆಟು ಪಾಲ್ಪಡೆದಿದ್ದರು. ತ್ಯಾಗಂ ಹರೇಕಳ ಸಭೆ ನಿಂತ್ಕೊಂಡು ಸಭೆ ಸ್ಥಾರಿಕೆ ಮಲ್ತೆರು.